ಟಿವಿ ಚಾನಲ್ ಹೇಗಿದ್ದೀರಿ ಅಮ್ಮ ನೋಡಿ ಡೈರೆಕ್ಟ್ ಯಾನ್ ಕಂಪ್ಲೇಂಟ್ ತುಂಬಾ ಬಂದಾತನ ಇಂಚಿನ ತುಜಿಕೊಂಡು ನಿಂಗೆ ಸತ್ಯ ಅರ್ಥ ನಾ ತುಳು ಮಾತಾಡುದು ಹಾಗೆ ಅವನು ತುಳು ಮಾತಾಡೋದು ಹಾಗೆ ಹಾಗೆ ನನ್ನ ಅಪ್ಪ ಬಿಡೋಲ್ಲ ಎಂತ ತುಳು ಬಿಡು ಬೇರೆ ಬೇರೆ ಕನ್ನಡ ಹೇಳುವಂತ ಓ ಟ್ರಾಫಿಕ್ ನೋಡಿ ಬರ್ತಾನೆ ನೀನು ಹಾಗೆ ತೋರಿಸಿದ್ರೆ ಅವ್ನು ಟ್ರಾಫಿಕ್ ತೋರಿಸ್ತಾನಂತೆ ತೋರಿಸ್ತಾನೆ ನೋಡಿ ಅದ್ರಾಗ ಮೊಬೈಲ್ ಅಲ್ಗಡಿಸಿ ತೋರಿಸ್ತಾನೆ ನೋಡಿ ಟ್ರಾಫಿಕ್ ಅಲ್ಲಿ ನೋಡಿ ಈಗ ನಂತರಲ್ಲಿ ನೋಡ್ಬೇಕಿನ್ನು ನಂತರಲ್ಲಿ ಮಸ್ತ್ ಟ್ರಾಫಿಕ್ ಬರಲ್ಲ ನಿಂಗೆ ನನ್ನ ಮಗ ಕನ್ನಡ ಮತ್ತೆ ತೆಲುಗು ಮಾತಾಡ್ತಾನಂತೆ ಇಲ್ಲ ಕನ್ನಡ ಇಲ್ಲ ಇಲ್ಲ ನಿಂಗು ನಮ್ಗೆ ಹಾಗೆ ಇರೋದು ನಮ್ಮ ಅಕ್ಕ ಮಾಲತಿ ಶ್ರಾವಣ್ಯ ಮಾಲತಿ ದಿಯಾ ಇವಳಲ್ಲಿ ವಂಶಿ ಎಲ್ಲಿದ್ದಾರೆ ವಂಶಿ ಇಲ್ಲೇ ಒಡ್ಡಿದ ವಿಷಯ ತೋಚ್ಪಲ್ಲ ಅದು ಮುಗಿ ಆಯ್ತು ಮಗ ದಾದ ಬರ್ತಿಲ್ಲ ಮಗ ಮತ್ತೆ ಅದ್ವಿತ್ ಇದ್ದಾನೆ ಅದು ಎಲ್ಲಿ ಮನೆಯಲ್ಲ ಶಾಪಿಂಗ್ ಅಂತ ಹೊರಟಿದ್ವಿ ಶಾಪಿಂಗ್ ಎಲ್ಲಿಗೆ ಹೋಗುದಂತ ಈಗ ಗೊತ್ತಿಲ್ಲ ನೋಡ್ಬೇಕು ಎಲ್ಲ ಆಗಿ ಎಷ್ಟು ಬಾಲ್ ಉಂಟು ಎಲ್ಲ ಉಂಟಲ್ಲ ನಮ್ಮನ್ನು ಸೈಲೆಂಟ್ ಆಗಿ ಕೂತಿದ್ದಾರೆ ದಯ್ಯ ಸೈಲೆಂಟ್ ಅದು ಹರಗ್ಲಾಗ್ತದೆ ತೋರು ತೋಚ್ಬೋದು ಡ್ರೈವಿಂಗ್ ಮಾಡುವಾಗ ಅದ್ರ ಕಡೆ ಉಂಟು ಸೂಪರ್ ಪ್ಲೇಸ್ ತುಂಬಾ ದಿನ ಆದ್ಮೇಲೆ ನಾವು ವಿಡಿಯೋನೇ ಮಾಡೋದು ಕಡಿಮೆ ಈಗ ಯಾನೇ ಹೇಳಿದ್ದು ವಿಡಿಯೋ ಮಾಡಿ ಇಲ್ಲಿ ಅವ್ನು ಮಾಡಲ್ಲ ಯಾರು ಅವರಿಗೆ ಅವರಿಗೆ ಅಪ್ಪಗೆ ಅವರಿಗೆ ಅಂದ್ರೆ ಯಾರಿಗೆ ಅಂದಿಲ್ಲ ನಾನು ನಿಂಗೆ ಎಂತ ಆಗ್ಬೇಕಾ ಯಾರಿಗ ನೀವು ನೀವೆಂತ ಅವರು ವಿಡಿಯೋ ಮಾಡಲ್ಲ ಅಮ್ಮಲ್ಲ ವಿಡಿಯೋ ಮಾಡಲ್ಲ ಆಫೀಸ್ ಬಂದು ಕುತ್ಕೋತಾರೆ ನನಗೆ ಸುಸ್ತಾಗಲ್ವಾ ನಿನಗೇನು ಅವು ಪಾನಿಪುರಿ ಮಾಡೋಲ್ಲ ಅವನೊಂದೇ ಕಂಪ್ಲೇಂಟ್ ಪಾನಿಪುರಿ ಮಾಡೋದಿಲ್ಲ ಅಂತ ಮತ್ತೇನು ಅಪ್ಪ ಹೇಳ್ತಾರೆ ಹೇಳ್ತಾರೆ ಪಾನಿಪುರಿಗೆ ಏನೇನು ಹಾಕ್ತಾರೆ ಅಂತ ಹಾಗೆ ಬಿಡೋಣ ಹಾಗೆ ಟ್ರಾಫಿಕ್ ಬಂತು ಟ್ರಾಫಿಕ್ ಎಲ್ಲ ಫುಲ್ ಟ್ರಾಫಿಕ್ ನೋಡಿ ಫುಲ್ ಟ್ರಾಫಿಕ್ ಆಗಿದೆ ಇವತ್ತು ನೋಡಿ ಎಲ್ಲ ಟ್ರಾಫಿಕ್ ಗಾಡಿ ಇದೆ ಹೊರಗೆ ಮೊಬೈಲ್ ಇಂಜಿನ್ ನಮ್ಮ ಕ್ರೆಡಿಟ್ ಕಾರ್ಡ್ ಮೂವಾಯ್ತು ಹೇಳು ಮೂವಾಯ್ತು ಗಾಡಿ ಹೋಗ್ತಾ ಉಂಟು ಈಗ ನಂತರ ಬರ್ತದೆ ಇನ್ನು ಹಾಕಿದ್ದೇನೆ ನೋಡಿ ಹೇಳಿ ಗಾಡಿ ದೊಡ್ಡ ಗಾಡಿ ಕನ್ನಡ ತುಳು ಮಿಕ್ಸ್ ಆಗ್ತಾ ಉಂಟು ದೊಡ್ಡ ಗಾಡಿ ನೇಲೆ ಗಾಡಿ ಅಲ್ಲ ದೊಡ್ಡ ಗಾಡಿ ಮೇಲೆ ಐಡಿಯಾ ಮಾರ ಎಲ್ಲಿ ಹಿಡಿದಿದ್ದೀನಿ ಇವತ್ತು ಅವಂದೇ ವ್ಲಾಗ್ ಆಯ್ತಾ ಏನೇನು ಅಂತ ನಾನೇ ಮಾಡಿದ್ರಲ್ಲ ಹೇಳು ನೋಡಿ ಎಲ್ಲ ಮೂವಾಯ್ತು ನಿಲ್ತು ಪುನಃ ಸ್ಟಾಪ್ ಆಯ್ತು ಈಗ ನಾವು ದೂರ ಹೊರಟಿದ್ದು ಮಾಲಿಗೆ ಕುಡ್ಲ ಮತ್ತೆ ಏನು ಕುಡ್ಲ ಹೈ ತೆಗಿ ಹೈದೆಪ್ಪು ಕ್ಯಾಮ್ರಾದ ತಂಚಿರ್ತದೆ ಕುಡ್ಲ ಅಲ್ಲ ಅವರು ಏನು ಬೂಸಲ್ಲ ನಾನು ಇಟ್ಕೋತೀನಿ ಅಂತ ಅಂದ್ರೆ ನನಗೆ ಕೊಡುದಿಲ್ಲ ಗಾಡಿ ಹೋಯ್ತು ಗಾಡಿ ಬೂಜು ಅವಂದೇ ಇವತ್ತು ನಾವಿವತ್ತು ಡಿಮಾರ್ಟ್ಗೆ ಹೋಗೋಣ ಅಂತ ಹೊರಟಿದ್ವಿ ಅಲ್ಲಿ ನೋಡಬೇಕು ಕೆಲವೊಂದು ಸ್ಕೂಲ್ ಇದೆಲ್ಲ ಐಟಮ್ ಬೇಕಿತ್ತು ನಮಗೆ ಹಾಗೆ ಹೊರಟದ್ದು ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ತಗೊಳ್ಳೋದು ಇಲ್ಲ ಅಂದರೆ ಸೀದಾ ಸಿಸಿಗೆ ಬರೋದು ಅಂತ ಇದ್ದೀವಿ ನೋಡಬೇಕು ನಾವು ಬೇಗ ಹೊರಡೋಣ ಅಂದರೆ ನಮ್ಮ ಮಕ್ಕಳದ್ದು ಆಗುವಾಗಲೇ ಇಷ್ಟೊತ್ತಾಯಿತು ಗಂಟೆ ಈಗ 11:30 ಆಯ್ತು 11:38 ಸೇಮ್ ಯಾನ್ ನವ್ವೆ ಪಂಡಿನಿ ಅವನು ಕಿರಿಕಿರಿ ಮಾಡ್ತಾ ಇದ್ದಾನೆ ಇವತ್ತು ಈ ಟೈಮಲ್ಲಿ ಸುಸ್ತೆಲ್ಲ ಜಾಸ್ತಿ ಸುಸ್ತಾಗ್ತಾ ಉಂಟು ಹೋಗುದು ಕಾರಲ್ಲಿ ಮತ್ತೆ ಇವನಿಗೆ ಇನ್ನೊಂದು ವಾರ ಇರುದು ಸ್ಕೂಲ್ ಸ್ಟಾರ್ಟ್ ಆಗ್ಲಿಕ್ಕೆ ಅದಕ್ಕೋಸ್ಕರ ಇವತ್ತು ಹೊರಟಿದ್ವಿ
ಅಯ್ಯೇ ಅಯ್ಯೋ ಸೂಪರ್ ಉಂಟು ಸೂಪರ್ ಹಾಂ ಸೂಪರ್ ಹಾಂ ಸೂಪರ್ ಹಾಂ ಓಕೆ ಡನ್ ಜಾಸ್ತಿ ಬಂಡ ಮಕ್ಕಳು ಜಾಸ್ತಿ ಟ್ರಯಲ್ ಬರುತ್ತಾ ಟ್ರಯಲ್ ಮಲ್ಪ ಯಾವ್ದು ಅಲ್ತೀನಿ ಅಪ್ಪು ನೀನು ನೋಡಿ ಗಾಡಿ ಹಿಡ್ಕೊಂಡು ಓಡಾಡ್ತಿದ್ದಾನೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನೋಡಿ ಸದ್ವಿನು ಬಚ್ಚಿ ಅಂತೇಳಿ ಕೂತಿದ್ದಾನೆ ಸುಸ್ತಾಗಿದೆ ಅಂತ ನಡೆದು ನೋಡಿ ಎಲ್ಲ ಜಾಗ ಸಿಕ್ಕಿಲ್ಲ ಅಂತ ತಿಳ್ಕೊತಿದ್ದಾನೆ ಬಟ್ಟೆ ಒಳಗೆ ಹೋಗ್ತಿದ್ದ ನೋಡಿ ಇವತ್ತು ಆಗುವ ಕಾಣ್ತಿಲ್ಲ ಅಣ್ಣ ಹಾಂ ಸೂಪರ್ ಕುಕ್ಕಿಂಗ್ ರೆಡಿ ಆಗಿ ಇನ್ನು ನೆಕ್ಸ್ಟ್ ನಮ್ಮ ಕುಕ್ಕಿಂಗ್ ಬ್ಲಾಗಲ್ಲೆಲ್ಲ ಇದೇ ರೀತಿ ಹಾಕೊಂಡು ಹಾಕ್ತೀವಿ ಇಲ್ವಾ ಕೋರಿ ಕಟ್ಕೊಂಡು ಸದ್ದು ಬಡ ಪುಂಡೆ ಇಲ್ಲೊಂದು ಫ್ರೂಟ್ಸ್ ತಗೊಂಡೆ ಹುಡುಗ ಫ್ರೂಟ್ಸ್ ಕೊಟ್ಟದ್ದು ಪಾಪ ಒಂದೆರಡು ಹೆಚ್ಚನೆ ಹಾಕಿ ಕೊಟ್ಟ ಪಾಪ ಹುಡುಗೆ ಎಲ್ಲ ಶಾಪಿಂಗ್ ಎಲ್ಲ ಮುಗ್ದು ಕೂತ್ಕೊಂಡಿದ್ವಿ ಸಾಕಾಯ್ತು ತಿರುಗಿ ಬರ್ತಿ 11:30 ಅಂದರೆ 12:30 3 ಗಂಟೆ ತಿರುಗಿದ್ವಿ ಇಡೀ ಡಿಮಾರ್ಟ್ 3 ಗಂಟೆ ತಿರುಗಿದ್ವಿ ನಾವು ಸಿಸಿಗೆ ಹೋಗೋದು ಇದ್ದಿದ್ವಿ ಎಲ್ಲ ಕ್ಯಾನ್ಸಲ್ ನೋಡಿ ಎಲ್ಲರ ಮುಖ ನೋಡಿ ಚೆನ್ನಾಗುಂಟು ವಂಶಿ ಕಾಣೋದೇ ಇಲ್ಲ ಹೋಯ್ಯ ನಮ್ಮ ಗಂಡ ಸಾಂಗ್ ಹುಡುಕ್ತಾ ಇದ್ದಾರೆ ನಮ್ಮದು ಶಾಪಿಂಗ್ ವಿಡಿಯೋ ಎಲ್ಲ ಮುಗೀತು ಇನ್ನು ಏನೆಲ್ಲ ತಂದಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಅಪ್ಪ ಬಾಯ್ ಬನ್ನಿ ಅವಾಗ ಮನೆಗೆ ಹೋಗಿ ಬಾಯ್ ಅವ ಮನೆಗೆ ಹೋಗಿ ಅವನು ನಿಮ್ಮನ್ನು ಕಳಿಸ್ತಿದ್ದಾನೆ ಮನೆಗೆ ಹೋಗಿ ಅಂತ ಬಾಯ್ ಮನೆಗೆ ಹೋಗಿ ಎಲ್ಲ ಐಟಮ್ ತೋರಿಸಿ ಅವನು ತೋರಿಸ್ತಾನಂತ ಅವನು ನೋಡಿ ಪಾಪ್ಕಾರ್ನ್ ತಿನ್ಕೊಂಡು ಮಾತಾಡ್ತಿದ್ದಾನೆ ಹಸಿವಲ್ಲಿ ಪಾಪ ಮಕ್ಕಳಿಗೆ ಸಹ ಹಸಿವಾಗ್ತಾ ಉಂಟು ಈಗ ಜೋರು ನಮಗೆ ಆ ಮಕ್ಕಳಿಗೆಲ್ಲ ನಮಗೆ ಸಾಕ್ತಾ ಉಂಟು ಓಕೆ ಬಾಯ್ ಸರ್ ಓಕೆ ಬಾಯ್ ಕುಳುಪುರ ನಂಗೆ ಪೂರ ಕಲೆ ಅನ್ಪೇರು ಹೋಯ್ತು